ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನವಿ ಮುಂಬೈ ಘನ್ಸೋಲಿಯ ಶ್ರೀ ಮೂಕಾಂಬಿಕಾ ದೇವಾಲಯದಲ್ಲಿ ಅಕ್ಟೋಬರ್ 10ರಿಂದ ಅಕ್ಟೋಬರ್ 19ರವರೆಗೆ 46ನೇ ವಾರ್ಷಿಕ ನವರಾತ್ರಿ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ನಿತ್ಯ ಪೂಜೆ, ಮಹಾಪೂಜೆ, ಶ್ರೀ ಮಹಾಗಣಪತಿ ದೇವರಿಗೆ ಪಂಚಾಮೃತಾಭಿಷೇಕ, ತ್ರಿನಾಳಿಕೇರ ಮಹಾಗಣಪತಿ ಹೋಮ, ಮಹಾ ಅನ್ನ ಸಂತರ್ಪಣೆ ಜರುಗಿತು. ನವಿ ಮುಂಬೈ ಈಶ್ವರೀಯ ವಿಶ್ವವಿದ್ಯಾಲಯದ ಶಾಖೆಯಿಂದ ಶ್ರೀದೇವಿಯ ಪ್ರದರ್ಶನ ಜರುಗಿತು. ಈ ಕಾರ್ಯಕ್ರಮವನ್ನು ಬ್ರಹ್ಮಕುಮಾರಿ ಪ್ರೀತಿ ದೀದಿ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನವಿ ಮುಂಬೈ ಬ್ರಹ್ಮಕುಮಾರಿ ಸಂಚಾಲಕಿ ಶೀಲಾದೇವಿ, ದೇವಾಲಯದ ಪ್ರಧಾನ ಅರ್ಚಕರಾದ ಗುರುಪ್ರಸಾದ್ ಭಟ್, ಅಧ್ಯಕ್ಷರಾದ ಧರ್ಮದರ್ಶಿ ಅಣ್ಣಿ ಸಿ ಶೆಟ್ಟಿ, ಉಪಾಧ್ಯಕ್ಷರಾದ ಜಗದೀಶ್ ಶೆಟ್ಟಿ, ನಂದಿಕೂರು ಕೆಎಂ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಎನ್ ಕೋಟ್ಯಾನ್, ಸಹ ಕಾರ್ಯದರ್ಶಿ ತಾಳಿಪಾಡಿ ಗುತ್ತು ಭಾಸ್ಕರ್ ಎಂ ಶೆಟ್ಟಿ, ಮಹಿಳಾ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರದಲ್ಲಿ ತಂತ್ರಿಗಳಾದ ವಿದ್ವಾನ್ ರಾಮಚಂದ್ರ ಬಾಯಾರ್ ನೇತೃತ್ವದಲ್ಲಿ ವೈದಿಕ ಕಾರ್ಯಕ್ರಮಗಳು ನೆರವೇರಿದವು. ಕ್ಷೇತ್ರದ ಪ್ರಧಾನ ಅರ್ಚಕರಾದ ಗುರುಪ್ರಸಾದ್ ವಿ ಭಟ್ ಪೌರೋಹಿತ್ಯದಲ್ಲಿ ನವರಾತ್ರಿ ಮಹೋತ್ಸವ ನಡೆಯಿತು. ಘನ್ಸೋಲಿಯ ಶ್ರೀ ಮೂಕಾಂಬಿಕಾ ದೇವಾಲಯ ಮುಂಬೈ ಮಹಾನಗರದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದ ದೇವಸ್ಥಾನವಾಗಿದೆ. ಶ್ರೀ ಕ್ಷೇತ್ರಕ್ಕೆ ಬರುವ ಎಲ್ಲ ಭಕ್ತಾದಿಗಳ ಬೇಡಿಕೆಯನ್ನ ಈಡೇರಿಸುವ ತಾಯಿಯಾಗಿದ್ದಾಳೆ. ನವಿ ಮುಂಬಯಿಯ ಮಹಾನಗರದಲ್ಲಿ ಸದಾ ಸಮಾಜ ಸೇವೆಯನ್ನ ಮಾಡುತ್ತಾ ಧಾರ್ಮಿಕ ಚಿಂತಕನಾಗಿ, ಕಲಾ ಪೋಷಕರಾಗಿ ಕಲೆಯನ್ನ ಉಳಿಸಿ ಬೆಳೆಸುತ್ತಿರುವ ಶ್ರೀ ಮೂಕಾಂಬಿಕಾ ದೇವಾಲಯದ ಧರ್ಮದರ್ಶಿ ಶ್ರೀ ಅಣ್ಣಿ ಸಿ ಶೆಟ್ಟಿಯವರ ಸಾಧನೆ ಅಪೂರ್ವವಾಗಿದೆ. ಸಮಿತಿಯ ಉಪಾಧ್ಯಕ್ಷರಾದ ನಂದಿಕೂರು ಜಗದೀಶ್ ಶೆಟ್ಟಿ, ಕೆಎಂ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಸುಕೇಶ್ ಕೋಟ್ಯಾನ್, ಸಹ ಕಾರ್ಯದರ್ಶಿ ತಾಳಿಪಾಡುಗುತ್ತು ಭಾಸ್ಕರ್ ಎಂ ಶೆಟ್ಟಿ, ಗೌರವ ಪ್ರಧಾನ ಕೋಶಾಧಿಕಾರಿ ಶೇಖರ್ ವಿ ದೇವಾಡಿಗ, ಸಹ ಕೋಶಾಧಿಕಾರಿ ದೆಪ್ಪಣಿಗುತ್ತು ಚಂದ್ರಹಾಸ್ ಪಿ ಶೆಟ್ಟಿ, ಸದಸ್ಯರುಗಳಾದ ರಘು ಆರ್ ಕೋಟ್ಯಾನ್, ಕುಟ್ಟಿ ಎ ಕುಂದರ್, ಸುಧಾಕರ್ ಸಿ ಪೂಜಾರಿ, ಶಂಕರ್ ಮೊಯ್ಲಿ, ವಿಶ್ವನಾಥ್ ಎಸ್ ಶೆಟ್ಟಿ, ಅಣ್ಣಿ ಎಂ ಶೆಟ್ಟಿ, ಶ್ರೀಧರ್ ಬಿ ಪೂಜಾರಿ, ಮಹಾಬಲ ಬಿ ಶೆಟ್ಟಿ, ಪಡುಬಿದ್ರಿ ಹರೀಶ್ ಶೆಟ್ಟಿ, ಕುರುಕುಲ್ ಹರೀಶ್ ಶೆಟ್ಟಿ, ನಲ್ಲೂರು ಹರೀಶ್ ಶೆಟ್ಟಿ, ಶಕುಂತಳಾ ಎಂ ಶೆಟ್ಟಿ ಉಪಸ್ಥಿತರಿದ್ದರು. ದೇವಾಲಯದ ವತಿಯಿಂದ ಬ್ರಹ್ಮಕುಮಾರಿ ಶೀಲಾ ದೀದಿಯನ್ನ ಸನ್ಮಾನಿಸಲಾಯಿತು. ಮೂಕಾಂಬಿಕಾ ಭಜನಾ ಮಂಡಳಿಯವರಿಂದ ಭಜನೆ, ನೃತ್ಯಾಂಜಲಿ, ಪರ್ಫಾರ್ಮಿಂಗ್ ಆರ್ಟ್ಸ್ನವರಿಂದ ನಾಟ್ಯ ಕಾರ್ಯಕ್ರಮ, ನಟನಾ ಪ್ರಿಯ ಅಕಾಡೆಮಿಯವರಿಂದ ನೃತ್ಯ ವೈಭವ ಕಾರ್ಯಕ್ರಮ ಜರುಗಿತು. ಪೂಜಾ ಕಾರ್ಯಕ್ರಮದಲ್ಲಿ ಸೇವಾ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಮಹಿಳಾ ಮಂಡಳಿಯ ಸದಸ್ಯರು, ಉಪಸಮಿತಿಯ ಸದಸ್ಯರು ಪೂಜಾ ವಿಧಿ ವಿಧಾನಗಳಲ್ಲಿ ಭಾಗವಹಿಸಿ ನವರಾತ್ರಿ ಮಹೋತ್ಸವವನ್ನು ಘನ್ಸೋಳಿಯ ಸಂತೋಷಿ ಮಾತಾ ದೇವಾಲಯ ಟ್ರಸ್ಟ್ನ ಶ್ರೀ ಮೂಕಾಂಬಿಕಾ ದೇವಾಲಯದಲ್ಲಿ 46ನೇ ನವರಾತ್ರಿ ಮಹೋತ್ಸವವನ್ನು ಆಚರಿಸಲಾಯಿತು. ಸತೀಶ್ ಕ್ಯಾಟರರ್ಸ್ ಮಾಲಕರಾದ ಸತೀಶ್ ಶೆಟ್ಟಿ ಸಹಕಾರ ಅಭೂತಪೂರ್ವವಾಗಿದೆ.
पूजा भक्ति करते हों। और वह नवरात्रि के त्योहार में देवी माँ आतुर होती है कि कैसे मैं इन भक्तों को देखने के लिए जाऊं। तो आज का दिन सचमुच ही बहुत भाग्य का दिन है कि ये आप देहधारी को नहीं देखना, इन बहनों के शक्ल को नहीं देखना, लेकिन इनके नैनों में आपको देवी माँ का सुंदर सी झलक दिखाई देगी। क्योंकि देवी माँ जो है वो माँ कैसे बनी, पुरुषोत्तम संगम युग में वह स्वयं इस धरती पर परमात्मा जब आए तब वह उनका राइट हैंड बनी। परमात्मा को कहा, ईश्वर आप जो नई दुनिया स्थापन कर रहे हैं, ये नई दुनिया की मददगार मैं आपके साथ बनूंगी। तो उन्होंने परमात्मा के साथ हाथ से हाथ मिलाया, कदम से कदम मिलाया, संकल्प से संकल्प मिलाकर उन्होंने भारत देश को उज्जवल बनाने का कार्य किया। इसी का यादगार नवरात्रि त्योहार है। नवरात्रि अर्थात जीवन के अंदर 9 दिन बहुत महत्वपूर्ण होते हैं। बच्चा भी जब माँ के पेट में होता है तो वह कितने मास होता है? 9 मास होता है। और आप देखेंगे जब कहते हैं वैष्णो देवी को जब भैरवनाथ का वध करना था तो वैष्णो देवी जो गुफा में बैठी तपस्या किया, वो कितने दिन किया? ನಲ್ಪತ್ತಾಜಿನ ನವರಾತ್ರಿ ಈ ಒಂದು ಶುಭ ಸಂದರ್ಭಡು ಕ್ಷೇತ್ರಡು ಪ್ರತಿನಿತ್ಯ ಆಪಿನಂಚಿನ ಕಾಣದ ಉಷಾ ಪೂಜೆ ಅಂಚನೆ ಮಧ್ಯಾಹ್ನದ ಮಹಾಪೂಜೆ ಅಂಚನೆ ಬಯ್ಯದ ಮಹಾಪೂಜೆ ಅಂಚ ಕಾಂಡ ದೇವರಿಗೆ ನೈವೇದ್ಯ ಅರ್ಪಣೆ ಮಧ್ಯಾಹ್ನ ಮಹಾಪೂಜೆ ಅನ್ನಬೇಕ ಭಕ್ತರಿಗೆ ಮಾತ್ರ 10 ದಿನೊಟ್ಲ ವಿಶೇಷ ರೂಪದ ಅನ್ನದಾನ ಅಂಚನೆ ಬಯ್ಯಾಡ್ಲ ಮಹಾರತಿ ಆಯ್ನಡ್ಬೇಕ ವಿಶೇಷ ರೂಪಡು ಮಹಾ ಅನ್ನದಾನ ಬೇತೆ ಭಕ್ತರನ್ನ ದಾನಿಲ್ನ ಒತ್ತಿಟ್ಟು ಮುಲ್ಪ ಪ್ರತಿದಿನ ನಡತೊಂದು ಅವನು ಪನರ್ಲ ಬಾರಿ ಖುಷಿ ಹಾಕೊಂಡು ಆಯ್ತ ಒಟ್ಟಿಗೆ ಕ್ಷೇತ್ರನ ಬಂದಾಗ ನಮ್ಮನ ಈ ಕ್ಷೇತ್ರಡು ಒಂಜಿ ಮುಖ್ಯ ಧಾರ್ಮಿಕ ಕ್ಷೇತ್ರನ ಮುಕಾಂಬಿಕಾ ದೇವಸ್ಥಾನ ಅಂಚನೆ ರಡ್ಡು ಅಂಗ ಸಂಸ್ಥೆ ಈ ಕ್ಷೇತ್ರ ದಯಪನ್ನಾಗ ಮಾಧವ ಸೇವೆನೇ ಮಾನವ ಸೇವೆನೇ ಮಾಧವ ಸೇವೆ ಬಂದು ನಮ್ಮನ ಟ್ರಸ್ಟ್ದ ಮಹಾತೇರ್ನರ ಅನುಮತಿ ಪ್ರಕಾರ ರಡ್ಡು ಅಂಗ ಸಂಸ್ಥೆಯನ್ನು ಮುಲ್ಪ ಸೃಷ್ಟಿ ಮಾಡ್ತಾರೆ. ಒಂಜಿ ಮೂಕಾಂಬಿಕಾ ಧರ್ಮಶಾಸ್ತ್ರ ಸೇವಾ ಸಮಿತಿ ಅಂಚನೆ ಒಂಜಿ ಮೂಕಾಂಬಿಕಾ ಚಾರಿಟೇಬಲ್ ಮಂಡಲ ಪಂಡು ಈ ರಡ್ಡು ಅಂಗ ಸಂಸ್ಥೆಯನ್ನು ಧಾರ್ಮಿಕ ಸೇವೆದ ಒಟ್ಟಿಗೆ ಅಂಚನೆ ಪರಿಸರದ ನಮ್ಮ ಮಾತ ಸೇವೆ ಮುಲ್ಪ ಅಂಚನೆ ಮಲ್ಲ ಯೋಗದಾನಡು ನಮ್ಮ ಮುಲ್ಪ ಶುರು ಮಾಡ್ತಾರೆ. ಅಂಚನೆ
ಮನುಷ್ಯಗೆ ಪರಮಾತ್ಮನ ಈ ಒಂದು ಜಾಗಡೆ ಬತ್ತಿರ್ಬೇಕ ಮನುಷ್ಯಗೆ ವಿಶೇಷವಾದ ಮೂಜಿ ಬಡವನಿಗೆ ಒಂಜಿ ಬಂಜಿದ ಬಡವು ಬಂಜಿದ ಬಡವು ನಮ್ಮ ಅನ್ನದಾನ ನಮ್ಮ ಮನಸ್ಸು ಮಲ್ತಂದ ಆ ಬಡವು ನೀಗುಂಡು ಬೊಕ್ಕೊಂಜಿ ಬಡವು ಬಂದಂದ ಮನುಷ್ಯಗೆ ಆ ಜ್ಞಾನದ ಬಡವು ಹತ್ರ ನಮ್ಮ ಅಂಗ ಸಂಸ್ಥೆದ ಒತ್ತಿಟ್ಟು ಮುಲ್ಪ ವಿದ್ಯಾದಾನ ಮುಲ್ಪ ದೇವರನ್ನ ಕ್ಷೇತ್ರದ ಒಂದಿಟ್ಟು ಪ್ರಸಾದ ರೂಪ ನಮ್ಮ ವಿದ್ಯಾದಾನ ಮಲ್ತಂದ ಬೊಕ್ಕೊಂಜಿ ಮನಸ್ಥ ಬಡವು ಈ ಮನಸ್ಥ ಬಡವು ಬಂದಾಗ ಅವಿನಿ ಕಲೆಟ್ ಇಡೀ ವರ್ಷದ ಕಮ್ಮಿಳೊಂಜಿ 5 ಅಚ್ಚ ಯಕ್ಷಗಾನ ಅಂಚನೆ ಬೇತೆ ನಾಟಕ ಆಡು ಸಂಗೀತ ಆಡು ಭರತನಾಟ್ಯ ಆಡು ಕೂತುಬ್ರ ನೃತ್ಯ ಆಡು ಬೇತೆ ಈ ಒಂಜಿ ಕಲಾ ಸೇವೆನ ಮುಲ್ಪ ಪ್ರತಿನಿತ್ಯಲ ಮುಲ್ಪ ನಡ್ತೊಂದು ಅಂಚನೆ ಅನ್ನದಾನ ವಿದ್ಯಾದಾನ ಅಂಚನೆ ಕಲಾ ಸೇವೆ ಈ ಮೂಜಿ ಸೇವೆಲ್ಲ ಈ ಕ್ಷೇತ್ರಡು ನಿರಂತರ ನಡ್ತೊಂದು ನೆಕ್ ಮಾತ್ರ ಮಾತ ನಡಪರೆ ಮೇನ್ ಮುಖ್ಯವಾಗಿ ಏನಪ್ಪಂಡ ಮಾತ ದಾನಿನ ಯೋಗದಾನದ ಒಟ್ಟಿಗೆ ನಮ್ಮನ ಕಾರ್ಯಕಾರಿ ಸಮಿತಿದ ಮಾತೆಲ್ಲ ಎಂಕ್ ಪುಗ್ಗೆಲು ಕೊಡ್ದು ಉಪಾಧ್ಯಕ್ಷರವಾಡು ಜನರಲ್ ಸೆಕ್ರೆಟರಿ ಆವಾಡು ಖಜಾಂಜಿ ಆವಾಡು ಮಾತ ಮಹಿಳಾ ವಿಂಗ್ ಆವಾಡು ಅಂಚನೆ ಸಬ್ ಕಮಿಟಿ ಮಾತೆಲ್ಲ ಪ್ರತಿಯೊಂದು ಕೆಲಸಗಳ ಪುಗ್ಗೆಲು ಕೊರ್ದು ನಮ್ಮಡಪ್ಪ ಬೆಂದಿನೆಟ್ಟು ಈ ಕ್ಷೇತ್ರ ನನಾತ್ ದೇವರ ಅನುಗ್ರಹಡು ಭಕ್ತರ ಮಾತ ಅನುಗ್ರಹಡು ನನಾತ್ ದುಂಬುಕೋನ ಪಂಚಿನ ಒಂಜಿ ಎಂಕಲಿಗೆ ಸೇವೆ ಮಲ್ಪಂಚಿನ ಮುಲ್ಪ ಭಾಗ್ಯ ತೆಗೆದಲು ಬಕ್ಕಲಾತ್ ಎಂಕುಲು ನನಾತ್ ಈ ಕ್ಷೇತ್ರ ಬೆಳಗಾರೆ ದೇವರನ ಅನುಮತಿ ಪ್ರಕಾರ ಎಂಗಳ ಮಾತ ಬಾರಿ ಪ್ರಯತ್ನ ಉಂಡು ಭರಿತ ಜಾಗಲಕ್ಕೆ ತಂದು ವಿಶೇಷ ರೂಪದಲ್ಲಿ ಹಾಲ್ ಕಟ್ಟದು ನಿರಂತರ ಹಾಲ್ಡ್ ಎಡ್ಡೆ ಕಾರ್ಯಗಳು ನಡಪಡುವ ಪಂಚ ಉದ್ದೇಶಡು ಆ ಹಾಲ್ದಲ್ಲ ನಿರೀಕ್ಷೆಡುಲ್ಲ ಎಂಕುಲು ಗಂಚೋಳಿ ಶ್ರೀ ಮೂಕಾಂಬಿಕೆ ದೇವಸ್ಥಾನದ ನವರಾತ್ರಿ ಮಹೋತ್ಸವ 45ನೇ ವರ್ಷದ ಆಚರಣೆ ಅವನೊಂದು ಅಧ್ಯಕ್ಷರು ಅನ್ನಿಸೆಟ್ಟಿನ ಅಧ್ಯಕ್ಷ ಸ್ಥಾನಗಳು ಕಾರ್ಯಕ್ರಮ ಎಡ್ಡೆ ಬರಲು ಅವನೊಂದು ಅಂಚಿನ ಜಾತ್ರೆಗಳ ಮೂಲಕ ಭಾರಿ ಕ್ರಮಬದ್ಧವಾದ ಹಾಕೊಂಡು ಸಾಧಾರಣ ಲಗ್ಭಗ ಒಂಜಿ ದಿನಕ್ಕೊಂದು 5,000 ಜನ ಅಂಚನೆ ನವರಾತ್ರಿದ ಹೊರಮನೆ ದಿನಕ್ಕೊಂದು 10,000 ಜನ ಅನ್ನದಾನ ಹಾಕೊಂಡು
ಆ ಲೆಕ್ಕಲು ಯಕ್ಷಗಾನ ಬಯಲಾಟ ಅಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇಂಕಲ ಕಾರ್ಯದರ್ಶಿ ಸುರೇಶ್ ಕೋಟೆ ನೇತೃತ್ವಡು ಇತ್ತೆತ್ತೆ ಒಂದು 2 ವರ್ಷದೊಳಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಾರಿ ಪೂರ್ಣ ನಡೆದುಂಡು ನೆಕ್ ಮಾತ್ರ ಅನ್ನಿಸೇಟ್ನ ಬೇರೆ ಸಾಯದು ಉಪಾಧ್ಯಕ್ಷರು ಜಗದೀಶ್ ನಂದಿಪುರು ಅಂಚನೆ ಜೊತೆ ಕಾರ್ಯದರ್ಶಿ ಕಾಳಿಪಾಡಿಗಿತ್ತು ವಾಸ್ತುಸೂತ್ರ ಅಂಚನೆ ಮಾತ್ರ ಸದಸ್ಯರು ಒಟ್ಟುಗೂಡಿ ಕೆಲಸ ಮಾಡ್ತಿದ್ದರು ಇಂಚನೆ ದೇವಿನ ಆಶೀರ್ವಾದಗಳು ಪ್ರತಿ ವರ್ಷ ಕ್ರೀಡೆ ಕೆಲಸನೇ ಆವಂದು ಪಡೆ ನಮ್ಮ ದೇವಸ್ಥಾನದಲ್ಲಿ ಸದ್ಯಕ್ಕೆ ಜೀವನೋದ್ಧಾರ ಆವಂದು ನೆಕ್ ಮಾತ್ರ ಜನತದ ಬೇರೆ ಸಹಾಯ ಇತ್ತಿದ್ದು ಆವಡ ಬಂದು ಎಂಕಲ್ ನಂಜಿ ನವರಾತ್ರಿ ಮಹೋತ್ಸವ 44ನೇ ವರ್ಷದಿಂಚಿ ಈ ನಮ್ಮ ಗಂಚೋಲಿ ಶ್ರೀ ಮೂಕಾಂಬಿಕೆ ದೇವಸ್ಥಾನದ ಅಂಗಣ್ಣಡು ನಡತೊಂದುಂಡು ಊರುದ ಎಂಚ ಕ್ಷೇತ್ರಗಳು ಪೂರ ನಮ್ಮ ಆಚಾರ ವಿಚಾರ ನಡಪುಣ ಅಂಚೆನೆ ನಮ್ಮ ನವೀನ್ ಮುಂಬೈಡ್ ಮೂಕಾಂಬಿಕೆ ದೇವಸ್ಥಾನಡು ನಾಗರ ಪಂಚಮಿ ಗೋಕುಲಾಷ್ಟಮಿ ಗಣೇಶ ಚತುರ್ಥಿಯ ವಿಶೇಷ ಅಂಚೆ ನವರಾತ್ರಿ ಮಹೋತ್ಸವ ಐತ ಒಟ್ಟಿಗೆ ತುಳಸಿ ಪೂಜೆ ಅಯ್ಯಪ್ಪನ 45 ಸ್ವಾಮಿಗಳು ಮಾಲೆ ಪಡೊಂದು ಅಯ್ಯಪ್ಪನ ಆರಾಧನೆ ಮಲ್ತೊಂದು ಐತಲ ಬಾರಿ ವಿಶೇಷದ ಒಂಜಿ ಅನ್ನದಾನ ಒಂಜಿ ಮಹಾಪೂಜೆ ದೀದಿಗಳು ಮುಲ್ಪ ಆಚಾರ ಮಲ್ತೊಂದಿಲ್ಲ ನನ್ನ ಐನಿಂತ ಜಾತ್ರೆಲ ಬಾರಿ ಎಡ್ಡ ರೀತಿ ನಡಪರಂಡು ಒಂದು ಮಾತ ನಡಪುಂಡ ಅಂಡ ನಿಕ್ಕ ಪೂರ ನಮ್ಮ ಬತ್ತಿನ ದಾನಿಲಗಳು ಬತ್ತಿನ ಭಕ್ತರ್ನಗಳ ಪ್ರೋತ್ಸಾಹಡು ಈ ದೇವಸ್ಥಾನ ಬಾರಿ ಒಂಜಿ ವಿಜೃಂಭಣೆಡೆ ಧರ್ಮದರ್ಶಿ ಅಣ್ಣಿ ಶೆಟ್ಟನ ಮುಂದಾಡುವತ್ತರು ನಡತೊಂದು ಪಂಡ್ರೆ ಬಾರಿ ಸಂತೋಷವನ್ನುಂಡು ಐತ ಒಟ್ಟಿಗೆ ನಮ್ಮ ಈ ಸಂಸ್ಥೆಡು ಎಂಕುಲು ಕಾರ್ಯಕಾರಿ ಕಮಿಟಿ ಉಳ್ಳ ಐತ ಒಟ್ಟಿಗೂ ಒಂಜಿ 200 ಜನ ಮುಟ್ಟ ಐತ ಮೆಂಬರ್ನಗಳು ಆದುಲ್ಲ ಮಾತೆರ್ಲ ಎಡ್ಡೆ ಭಾವನೆ ದಿವಂದು ತುಳು ಅಪ್ಪೆ ಜೋಕುಲು ನಮ್ಮ ಭೇದ ಭಾವದ ಅಂತೆ ಒಂದೇ ಅಪ್ಪೆ ಜೋಕುಲು ಬಂದ ಆ ಭಾವನೆ ದಿವಂದು ಎಂಕಲ್ನ ಮಾತ ಸದಸ್ಯರನಗಳು ಮಾತ ಕಮಿಟಿದಗಳು ಎಡ್ಡೆ ರೀತಿ ಕೆಲಸ ಮಾಡ್ಕೊಂಡು ಬರೊಂದಿಲ್ಲ ಅಂಚೆನೆ ಈ ದೇವಸ್ಥಾನಗಳು ಭಕ್ತರ್ನಗಳು ಬರ್ತದೆ ಕೆಲವು ವಿಷಯ ಮತ್ತು ಪನ್ನಗ ಎಂಕಲೆ ಬಾರಿ ಒಂಜಿ ಸಂತೋಷ ಹಾಕೊಂಡು ಮೂರು ಅಪ್ಪನ ಈ ಜಾಗ ಬರ್ತದೆ ಒಂಜಿಲ್ಲೆ ಪೂಜೆ ಕಟ್ಟದು ಆಗಲ್ಲ ಭಕ್ತಿರು ದಾದಾಂಡ್ಲ ಕಷ್ಟತನ್ನ ಅಂಡ ಕೇಳನ್ನ ಅಂಡ ಆ ಅಪ್ಪನೇ ನೆರವೇಶಾದ ಕೊರಪೆ ಬಂದು ಒಂದು ಎಂಕೂರು ಕಮಿಟಿದವರು ಬಂದು ನರ್ತು ಒಂದು ಬರ್ಪಿನ ಭಕ್ತರ್ನಗಳು ಬಂದ್ಪೇರು ಅಥವಾ ಒಂದು ಮಧ್ಯಾಹ್ನ ಮಸೀರ ಹುಷಾರ್ದಾಂಚನೆ ದಾಲಬ್ರು ಬಂಗಾತಂದ ಅಂಡ ಈ ಅಪ್ಪಡ ಹೊತ್ತು ಬೇಡಿಕೆ ಮಲ್ತಂದ ಅಂಡ ಇಂಕಲ್ಲ ಕಷ್ಟಪೂರ ಇಡುವರು ಅಂತಂದು ಪಂಡ್ರೆ ಭಾರಿ ಸಂತೋಷ ಹಾಕೊಂಡು ಭಾರಿ ಒಂದು ಎಡ್ಡೆ ವಿಸ್ತೀರ್ಣವಾದಂಚಿನ ಜಾಗ ಹವಾಮಾನ ಬಾರಿ ಆಯ್ಕೊಂಡು ಬತ್ತಿನ ಭಕ್ತರು ಬಂದ್ಪೇರು ಈ ಜಾಗಡು ಆಯ್ನಾತ ಶಕ್ತಿ ಉಂಡು ಪಂಚೆಗೆ ದಾಲ ಕೊರತೆನೇ ಇಜ್ಜಿ ಕಮಿಟಿದಾಗನ ಸಹಕಾರ ಪ್ರೋತ್ಸಾಹ ಮಸ್ತ್ ಎಡ್ಡೆ ರೀತಿ ನೀವು ಮಾತಾಡಪ್ಪ ಒಟ್ಟು ಸೇರಿದು ಒಂಜಪ್ಪ ಜೋಕುಲ ಲೆಕ್ಕನೇ ಇಂಕು ಬಿನೊಂದುಲ್ಲ ಮುಲ್ಪ ಯಾನ್ಲ ಮೂಲ 17 ವರ್ಷದ నుంచి ಉಪಾಧ್ಯಕ್ಷ ಆದ ಸೇವೆ ಮಲ್ತೊಂದಿಲ್ಲ ಎಂಕಲಿಗೆ ಮಾತ ತುಳುವೆರೆಯಣ್ಣ ಎಂಕಲಿಗೆ ಈ ಜಾಗಡು ಸೇವೆ ಮಲ್ಪಂಚಿನ ಆ ಅಪ್ಪನೇ ಎಂಕಲಿಗೆ ಅವಕಾಶ ಮಲ್ತುಕೊರಿ ಪಂಡ್ರೆ ಭಾರಿ ಸಂತೋಷ ಆಗ್ತದೆ Oh
ಅಧ್ಯಕ್ಷರಾಯನ ಅನ್ಯನ ಅಂಚಿನ ಜಗದೀಶನನ್ನ ಮಾರ್ಗದರ್ಶನಡು ಅಂಚಿನ ಪೂರ ಕಮಿಟಿದ ಮೆಂಬರ್ಸ್ ಆಗಲಿ ಮಾರ್ಗದರ್ಶನಡು ಇನ್ನೊಂದು ದೇವಸ್ಥಾನ ಇಡೀ ಮುಂಬೈ ನವಿ ಮುಂಬೈ ಇಡೀ ಮುಂಬೈಡೆ ಭಾರಿ ಪ್ರಸಿದ್ಧವಾದ ದೇವಸ್ಥಾನ ದಯಪಂಡ ಮೂಲು ನಡಿಪುನಾಥ ಯಕ್ಷಗಾನ ಅಂಚನೆ ಅನ್ನದಾನ ಇಡೀ ಮಹಾರಾಷ್ಟ್ರ ಓಲ್ಲ ಆಪುಜಿ ಪಂಡ್ರೆ ಮಸ್ತ್ ಖುಷಿ ಆಪು ಅಂಚನೆ ದೇವಸ್ಥಾನದ ದೊಡ್ಡ ಅಂಗಸಂಸ್ಥೆ ಆಯ್ನ ಮುಕಾಂಬಿಕಾ ಚಾರಿಟೇಬಲ್ ಮಂಡಲ್ ಅಂಚಿನ ಧರ್ಮಶಾಸ್ತ್ರ ಸೇವಾ ಸಂಸ್ಥೆ ಈ ಮೂರು ಸಂಸ್ಥೆಯ ಒಟ್ಟಿಗೆ ಒಂದು ಮೆಡಿಕಲ್ ಕ್ಯಾಂಪ್ ಅಂಚನೆ ಪಾಪದಕ್ಲಿಗೆ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಕೆಲವು ಸೋಷಿಯಲ್ ಬಗ್ಗೆ ಎಜುಕೇಷನಲ್ ಫೀಲ್ಡ್ ಮಸ್ತ್ ಸೇವೆ ಮಾಡ್ಕೊಂಡು ಮಸ್ತ್ ಖುಷಿ ಅವನಿಗೆ ನೀವು ನವರಾತ್ರಿ ಮುಲ್ತಾವನಿ ನವರಾತ್ರಿ ಪಂಡ ಇಡೀ ಊರ್ದ ಜಾತ್ರೆ ಇಂಚಾಪನ ಅಂಚನೆ ಐಟ ಸ್ಪೆಷಲಿ ನಮ್ಮ ಊರ್ದ ಕುಡು ಉಳ್ಕೊಂತು ಇಡೀ ಮುಂಬೈ ಹಿಡ್ದು ಮುಂಬೈ ಹಿಡ್ದು ಮಾತ ನೀವು ಕೊರ್ನೆವಲ್ಲ ಅಂಚೆ ಅಂಚನೆ ಹಾಕಲ್ಲ ಕಣ್ಣನ್ ಬಣ್ಣಕ ಈತು ಖುಷಿ ಆಪಣ ಊರುಡೆ ಉಲ್ಲ ಅನ್ಕೊಂಡ್ರೆ ಆತು ಖುಷಿ ಆಪದು ಅಂಚನೆ ಕಮಿಟಿ ಗೆತ್ತೊಂದು ಸೇವೆ ಮಾಡ್ಬಾರೆ ಪರ್ನಕ್ಕೆ ಏನು ಕೊಡೋರ ಅಣ್ಣೆ ಅಂಚನೆ ಬಾಕಿ ಕಮಿಟಿ ಮೆಂಬರ್ಸ್ನಾಗಲಿ ಮಸ್ತ್ ಚಿರವಣೆ ಆಗಿಲ್ಲ. ನಮಸ್ಕಾರ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ತಂದು ಮಹಾರಾಷ್ಟ್ರದಾದ್ಯಂತ ಒಂದು ಮಲ್ಲ ದೇವಸ್ಥಾನ ಮಲ್ತಿನ ಪ್ರತೀತಿನಿಗೆ ತಂದು ನಮ್ಮ ಈ ದೇವಸ್ಥಾನಡು ಧಾರ್ಮಿಕ ಚಟುವಟಿಕೆ ಮಸ್ತ್ ನಡ್ಕೊಂಡು ಅಧ್ಯಕ್ಷರು ಧರ್ಮದರ್ಶಿ ಶ್ರೀ ಅಣ್ಣಿಸಿ ಶೆಟ್ಟರ ಮುಂದಾಳುತ್ತೋಡು ಅಂಚನೆ ಮಾತ ಸಮಿತಿದ ಸದಸ್ಯರನ್ನ ಸಂಪೂರ್ಣ ಸಹಕಾರರು ಈ ದೇವಸ್ಥಾನ ಒಂದು ಮಲ್ಲ ಕಾರಣಿಕದ ಕ್ಷೇತ್ರ ಬಂದ್ಬೋದು ದೇಪಂಡ ಮುಲ್ಪ ಏರು ದೇವರಡ ಅಕ್ಕಡ ಬತ್ತು ಏನಾಗಲ್ಲ ಮನೆ ಇಷ್ಟವನ್ನು ನಟ್ಟೊಂದು ಮೇರ ಅವು ಪೂರ ಕಾರ್ಯಸಿದ್ಧಿ ಆತನ ಪ್ರತೀತಿ ನಂಗೆ ಈ ಮುಂಬೈನ ಉಪ್ಪುನಂಚಿನ ಮಾತ ತುಳು ಕನ್ನಡಿಗರಿಗೆ ಒಂದೊಂದು ಆಸ್ತಿಕ ಕ್ಷೇತ್ರ ದಯಪಂಡ ಇಂಚಿನ ಒಂಜಿ ಕ್ಷೇತ್ರ ಪ್ರಾಯಶಃ ಮುಂಬೈಡು ಒಲ್ಲಪ್ಪನ್ನು ಅಂಚಿನ ಒಂದು ವಾಸ್ತುಶಿಲ್ಪದ ಮುಖಾಂತರ ಮಲ್ದಿನಂಚಿನ ದೇವಸ್ಥಾನ ಐದು ಬೊಕ್ಕ ಮುಲ್ಪದ ಪರಿಸರ ತುಣನೆ ಗೊತ್ತಾಪುಣ್ಣಂಕು ಏತಿ ಎಡ್ಡೆ ಈ ದೇವಸ್ಥಾನ ಬಂದು ನನ್ನ ಅಧ್ಯಕ್ಷರನ್ನ ಅಂಚನೆ ಕಾರ್ಯಸಮಿತಿಯದಕ್ಕೆಲ್ಲ ಮಾತಿರ್ನಲ್ಲ ಕುಂದಾಳತ್ತುಡು ಮುಲ್ಪೊಂದು ಮಲ್ಲ ಸಭಾಭವನಲ್ಲ ಆವರಣು ಆ ಲೆಕ್ಕಡು ನನಗೆಲ್ಲ ಅಧ್ಯಕ್ಷರೈತೆ ಮತ್ತು ಸೂಚನೆ ಕೊಡುವೆ ಅಂಡ ಈ ಒಂದು ಪುಣ್ಯ ಕ್ಷೇತ್ರ ನೆಡ್ಮಲ್ಲ ಎಡ್ಡೆ ಒಂದು ಕ್ಷೇತ್ರ ಮುಂಬೈಡ್ ಉಜ್ಜಿನ ನನಗೆ ಮಸ್ತ್ ಖುಷಿ ಆಗ್ತದೆ. Navidad.
ಕರ್ನಾಟಕದ ಸಮಸ್ತ ಭಕ್ತರಿಗೆಲ್ಲ ನವರಾತ್ರಿ ಮಹೋತ್ಸವದ ಶುಭಾಶಯ. ನಮ್ಮ ಗನ್ಸೋಲಿ ಮುಕಾಂಬಿಕಾ ಶ್ರೀ ದೇವಸ್ಥಾನ ಕರಿನ 45 ವರ್ಷದಿಂದ ನವರಾತ್ರಿ ಮಹೋತ್ಸವವನ್ನು ಭಾರಿ ವಿಜೃಂಭಣೆ ಆಚರಿಸುವ ಬರೋಣಂದು ದೇವಸ್ಥಾನದ ಅಧ್ಯಕ್ಷರಾಯನ ಧರ್ಮದರ್ಶಿ ಅನ್ನಿಶೆಟ್ಟಿನ ನೇತೃತ್ವಡು ಸಮಿತಿದಗಲ್ನ ಸಹಕಾರೋಡು ವರ್ಷ ಅಭಿವೃದ್ಧಿ ಪಥದ ಹಂಚಿ ನಮ್ಮ ದೇವಸ್ಥಾನ ಪಂಡ್ರೆ ನನಗೆ ಭಾರಿ ಖುಷಿ ಆಗೊಂಡು. ನಮ್ಮ ದೇವಸ್ಥಾನದ ಈ ಪಥದಿಂದ ವಿಶೇಷ ಪಂಡ ಪ್ರತಿದಿನ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮದ ಒಟ್ಟಿಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡ್ಕೊಂಡು 10 ದಿನಟ್ಟು ಸಾಧಾರಣ 17 ಭಜನಾ ಮಂಡಲದಲ್ಲಿ ಬರ್ತದೆ. ಪ್ರತಿನಿತ್ಯ ಮುಲ್ಪ ಭಜನೆ ಸೇವೆ ಮಲ್ತೊಂದುಲ್ಲೇರು. 5 ಸಾಧಾರಣ ಒಂಜಿ 15 ಸಂಸದಗಳು ಬೇತೆ ಸಂಸದಗಳು ಬತ್ತದ ಮುಲ್ಪ ಭರತನಾಟ್ಯ, ಒಡಿಸ್ಸಿ, ಕಥಕ್ ಇಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರೊಂದುಲ್ಲೇರು. ವೀಣಾವಾದನ ಅವತ್ತಂದ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಇಂಚಿನ ಮಾತ ಕಾರ್ಯಕ್ರಮ ಮುಲ್ಪ ನವರಾತ್ರಿದ ಈ ಸಂದರ್ಭ ನಡ್ತೊಂದುಂಡು. ರಡ್ಡು ಪೊರ್ತುಲ ಅನ್ನದಾನ 10 ದಿಂದ ಒಂಜಿ ವಿಶೇಷ ಅಂಚನೆ ನಮ್ಮ ಈ ಗನ್ಸೋಲಿ ದೇವಸ್ಥಾನ ಪಂಪಿನ ಧಾರ್ಮಿಕ ಆಧ್ಯಾತ್ಮಿಕ ಶೈಕ್ಷಣಿಕ ಸಾಮಾಜಿಕ ಅವತ್ತಂದ ಸಾಂಸ್ಕೃತಿಕ ಪ್ರತಿಯೊಂದು ಕ್ಷೇತ್ರಗಳ ಭಾರಿ ಪುದರ್ ಪಡೆದಲ್ಲಿ ಕರಿನ 15 ವರ್ಷದಿಂಚಿ ಮುಲ್ಪ ಶಾಲೆ ಉಚಿತವಾದ ಬಡ ವಿದ್ಯಾರ್ಥಿನಿಗಳಿಗೆ 5 ಪೈಸೆ ಕಾಸು ಗೆತನಂದೆ ಅಗಲಿಗೆ ವಿದ್ಯಾರ್ಜನೆ ಮುಲ್ಪ ಇಂಗ್ಲೀಷ್ ಮಾಧ್ಯಮ ಕೊರೊಂದುಲ್ಲ. ಅವತ್ತಂದೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಜೋಕ್ಲಿಗೆ 17 ಜೋಕ್ಲಿನ ಪ್ರತಿಭಾ ಪುರಸ್ಕಾರ ಅಂಚನೆ ಉಚಿತ ಪುಸ್ತಕ ವಿತರಣೆ ಇಂಚಿನ ಮಾತ ಕಾರ್ಯಕ್ರಮ ಮುಲ್ಪ ದಿನನಿತ್ಯ ವರ್ಷ ನಡ್ತೊಂದುಂಡು. ಅವತ್ತಂದೆ ವರ್ಷಲ ವೈದ್ಯಕೀಯ ಶಿಬಿರ ರಕ್ತದಾನ ಶಿಬಿರ ಇಂಚಿನ ಮಾತ ಕಾರ್ಯಕ್ರಮ ಎಲ್ಲ ನಡ್ತೊಂದುಂಡು. ಅಂಚಾದ ಈ ಧಾರ್ಮಿಕ ಕ್ಷೇತ್ರ ಅನ್ನಂದಾಂಡಲ ಐತ ಒಟ್ಟಿಗೆ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಇಂಚಿನ ಮಾತ ಕಾರ್ಯಕ್ರಮ ನಡುಪು ದಸರಾದ ಇನಿ ನವಿ ಮುಂಬೈಡ್ ಅತ್ತಂದೆ ಊರುಡೆ ಒಂಜಿ ಬಾರಿ ಮಲ್ಲ ಪ್ರಸಿದ್ಧ ಕ್ಷೇತ್ರ ಅದು ನೆರೆ ಒಂದೊಂದು ಪಂಡ್ರೆ ಇಂಕ ಬಾರಿ ಹೆಮ್ಮೆ. ಸಂದರ್ಭಗಳು ಸತೀಶ್ ಕ್ಯಾಟರರ್ಸ್ ಆ್ಯಂಡ್ ಡೆಕೋರೇಟರ್ಸ್ನ ಪರವಾದ ಸರ್ವ ಭಕ್ತರಿಗ್ಲ ನವರಾತ್ರಿದ ಹಾರ್ದಿಕ ಶುಭಾಶಯಗಳು. ఒక ముల్త విశేషತೆ పనుడందాండ గన్సోలి గుంజి మహారాష్ట్ರದ ಕಿನ್ಯ ಊರು ಎರೆಗ್ಲ ತೆರಿಯಂದಿನಂಚಿನ ಕಿನ್ಯ ಊರಾದಿತ್ತಲು ಅಂಡ ಇನಿಕ್ ಆ ದೇವಿನ ಮುಕಾಂಬಿಕಾ ಅಪ್ಪೆನ ಅನುಗ್ರಹ ದಸರದು ಇನಿ ಮಲ್ಲ ಒಂಜಿ ಪೂರ ಜನಕುಲು ದೂರೋಡ್ದು ಬತ್ತದು ತನ್ನ ಕಷ್ಟ ಪರಿಹಾರ ಮಲ್ತದು ಪೋಂದುಲ್ಲೆರು. ಅಂಚಾದುಪ್ನಾಗ ಈ ಗನ್ಸೋಲಿ ಪರಿಸರ ಒಂಜಿ ಭವ್ಯವಾದ ಮೂಡು ಬರೋದುಂಡು ಪಂಡ್ರೆ ಇಂಕ್ ಮಸ್ತ್ ಖುಷಿ ಅವನಂಡು. ಅಂಚನೆ ಸತೀಶ್ ಕ್ಯಾಟರರ್ಸ್ ಆ್ಯಂಡ್ ಡೆಕೋರೇಟರ್ಸ್ ಮಸ್ತ್ ಕರಿನ ಮಸ್ತ್ ವರ್ಷದಿಂಚಿ ಪಿದಾಯ್ದು ಸೇವೆ ಕೊರೊಂದುಂಡು. ಅಂಡ ಈ ಜಾಗಡ್ ಬತ್ತದು ಸೇವೆನ ಕೊರ್ರೆಗು ಶುರು ಮಲ್ತಿನಡ್ದವರ ನಾ ಇಂಕಲಿಗೆ ಮಸ್ತ್ ಅಭಿವೃದ್ಧಿ ಆತಂಡು. ಆ ಅಪ್ಪೆನ ಅನುಗ್ರಹ ಮಸ್ತ್ ಉಂಡು ಪಂಡ್ರೆ ಇಂಕ್ ಮಸ್ತ್ ಈ ಸಂದರ್ಭಡು ಖುಷಿ ಅವನಂಡು. ಕಡೆಕಾದ ಮುಲ್ಪ ಬರ್ಪಿನ ಸರ್ವ ಭಕ್ತರಿಗ್ಲ ಅಂಚನೆ ಮುಲ್ಪದ ಪದಾಧಿಕಾರಿಗಳು ಆಡಳಿತ ವರ್ಗದಗಲಿಗೆ ಪಗೆಲು ರಾತ್ರಿಯಿಂದ ಎನ್ನಂದೆ ಮಸ್ತ್ ಸೇವೆನ ಕೊರೊಂದುಲ್ಲೆರು. ಅಗಲಿಗೆ ಮಾತಿರಿಗ್ಲ ಆಯುರಾರೋಗ್ಯ ಉತ್ತರೋತ್ತರ ಅಭಿವೃದ್ಧಿ ಆವಡು ಆ ದೇವಿ ಕರುಣಿಸವಡು.
सर्वविघ्नोपशान्तिहारिणी त्रैलोक्यवासनामेत्ये लोकानां वरदा भव सर्वस्वरूपे सर्वेशे सर्वशक्तिसमन्विते बेहेभ्यस्त्राहिनो देवी ದುರ್ಗೆ ದೇವಿ ನಮೋಸ್ತುತೆ. ಪ್ರಥಮವಾದ ನಮ್ಮ ಟಿವಿದ ಮಾಂತ ವೀಕ್ಷಕರನ್ನಾಗಲಿಗೆ ಈ ಶರನ್ನವರಾತ್ರಿದ ಮಹೋತ್ಸವದ ಸಂದರ್ಭದ ಮಾಂತ್ರಗಳ ಅಭಿವಂದನೆ ಅರ್ಪಣೆ ಮಾಡ್ತದ್ದು ನಮ್ಮ ಈ ಕ್ಷೇತ್ರ ನವಿ ಮುಂಬೈ ಮಹಾರಾಷ್ಟ್ರದ ನವಿ ಮುಂಬೈ ಕ್ಷೇತ್ರದ ಮೂಕಾಂಬಿಕಾ ದೇವಾಲಯ ಮೂಕಾಂಬಿಕಾ ಕ್ಷೇತ್ರ ಮಾಂತ್ರಗಳ ಗೊತ್ತಿತ್ತು ಲಕ್ಕನೆ 14 ವರ್ಷದಿಂದ ಈ ಕ್ಷೇತ್ರಗಳು ನಿರಂತರವಾದ ದೇವರನ್ನ ಬ್ರಹ್ಮಕಲಶ ಆವಂತು ಪ್ರತಿಷ್ಠಾ ವರ್ಧಂತಿ ಪ್ರತಿ ವರ್ಷ ಲಕ್ಕನೆ ಅವೇ ರೀತಿಯಾದ 10 ದಿವಸದ ವರ್ಮ ದಿವಸದ ನವರಾತ್ರಿ ಮಹೋತ್ಸವದ ಐತಬಿಟ್ಟು ವಿಜಯದಶಮಿ ನಾಮಕ ಆ ದಸರಾದ ಮಹೋತ್ಸವದ ವಿಜೃಂಭಣೆ ಈ ಕ್ಷೇತ್ರ ನಿರಂತರವಾದ ಆವಂದುಂಟು ಮನ್ಪರಂಚಿನ ವಿಷಯ ಮಾಂತರಗಳ ಗೊತ್ತಿತ್ತನ್ನ ವಿಷಯ. ನಮ್ಮ ಈ ಮೂಕಾಂಬಿಕಾ ದೇವಾಲಯದ ಕ್ಷೇತ್ರ ಕೇವಲ ನಮ್ಮ ಮುಂಬೈ ನವಿ ಮುಂಬೈಗೆ ಮಾತ್ರದ್ದು ನಮ್ಮ ಊರುಡ್ಲ ಮಾಂತ ರೀತಿಯ ಪ್ರಸಿದ್ಧಿನ ಬರೆದಿನ ಕ್ಷೇತ್ರ. ಮಾಂತ ಭಕ್ತರನ್ನಾಗಲು ಮುಲ್ಪ ಬರ್ತದು ದೇವಿಡ ಏನ ದೇಹಿಮಾಂ ಬಣ್ಣದ ಪ್ರಾರ್ಥನೆ ಮಾಡ್ತೀರ ಆಕಲ ಮನಸ್ಸರ ಇಷ್ಟಾರ್ಥನ ಈಡಾವರಂಚಿನ ಚಿತ್ರ ಪವಿತ್ರ ಕ್ಷೇತ್ರ ಪಂಪನ ಪ್ರಸಿದ್ಧಿ ಬೆಳೆದಿಂಡು ಅಂಚಿತನ ಈ ಕ್ಷೇತ್ರಗಳು ಮೂಜಿ ಹೊರ್ತುಳ್ಳ ನಿರಂತರವಾದ ದೇವರನ್ನ ಶಾಸ್ತ್ರೋಕ್ತವಾಯನ ಚಿತ್ರ ಆಗಮೋಕ್ತವಾದ ಚಿತ್ರ ಪೂಜೆ ಮುಲ್ಪ ನಿರಂತರವಾದ ಆವಂತುಂಡು ಅಂಚಿತನ ಈ ದೇವಿನ ಸನ್ನಿಧಾನಡು ಈ ನವರಾತ್ರಿ ಮಹೋತ್ಸವಡು ನಿಗಲ ಮಾಂತರ್ಲ ಬರ್ತದು ಮುಲ್ಪ ಮರ್ಜನ ಚಿತ್ರ ಸೇವೆನೆ ಮೂಕಾಂಬಿಕೆ ಆನ ಸನ್ನಿಧಾನ ಸ್ವೀಕಾರ ಬಂದದು ಮುಖ್ಯವಾದ ಮಾಂತ ಭಕ್ತರನ್ನಾಗಲ ಮನೋ ಅಭೀಷ್ಟನ ಈ ಕ್ಷೇತ್ರಗಳು ಸನ್ನಿಹಿತವಾಯನ ಚಿತ್ರ ಆ ಮಹಾಶಕ್ತಿ ಅನುಗ್ರಹಿಸಾವಡು ಅತ್ತಾವಂತೆ ಊರುಡ್ಲ ಈ ನಮ್ಮ ಟಿವಿದ ಮುಖಾಂತರವಾದ ದೇವಿನ ಈ ವೈಭವನ ತೂಯಿನಂಚಿನ ಮಾಂತ ಭಕ್ತರನ್ನಾಗಲಿಲ್ಲ ನಮ್ಮ ಊರದ ಇಂದ ಪ್ರಸಿದ್ಧಿ ಬರೆದಿನಂಚಿನ ಕ್ಷೇತ್ರ ಉಂಡ ಕಡಿಲಾವಡು ಮೂಕಾಂಬಿಕಾ ಕ್ಷೇತ್ರ ಆವಡು ಮತ್ತೆ ಪ್ರಸಿದ್ಧಿ ಬರೆದಿನಂಚಿನ ದೇವಿನ ಕ್ಷೇತ್ರ ಉಂಡು ಅಂಚಿನ ಆ ದೇವಿನ ಕ್ಷೇತ್ರಕ್ಕೆ ನಮ್ಮ ಮಾಂತ ಊರದಾಗ ನಮ್ಮ ನಿರಂತರವಾದ ಭುವಂತೆ ಇಪ್ಪ ನಿಗಲಗಳ ಈ ಮುಂಬಾಯಿಗ ಆ ದೇವಿನ ದರ್ಶನ ಆತಂಡು ನಿಗಲಗಳ ಸರ್ವರಗಳ ದೇವಿ ಪರಮ ಮಂಗಲನ ಅನುಗ್ರಹಿತಾದ ಸರ್ವರಗಳ ದೇವರನ್ನ ಅನುಗ್ರಹತ್ತಾವರಲ ಮೂಕಾಂಬಿಕನ ಅನುಗ್ರಹತ್ತಾವರಲ ಜೀವನದ ಸುಖನ ಶಾಂತಿನ ಸಮೃದ್ಧಿನ ಐಕ್ಯಮತ್ಯನ ಆ ಮೂಕಾಂಬಿಕಾ ದೇವಿ ಸರ್ವರಗಳ ಅನುಗ್ರಹಿತಾದವರಳು ಬಣ್ಣದ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.